ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ನರ್ಸಿಂಗ್ ಕಾಲೇಜ್ ಒಂಜೇತ ನಲ್ಪ ವಿದ್ಯಾರ್ಥಿಗಳಿಗೂ ಕೊರೋನಾ ಪಾಸಿಟಿವ್. ಉಳ್ಳಾಲ ಅಬ್ಬಕ್ಕ ಸರ್ಕಲ್ದ ನರ್ಸಿಂಗ್ ಕಾಲೇಜ್ ಸೀಲ್ ಡೌನ್. ಕೊರೋನಾ ನಿಯಮ ಪಾಲನೆ ಮಲ್ಪರೆ ಕೇಂದ್ರನ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಕುಂದಾಪುರ ತಾಲೂಕು ಕೋಟಾ ಪೊಲೀಸ್ ಸ್ಟೇಷನ್ ಪೊಲೀಸರಿಡಿದು ಪಾಪದ ಅಪ್ಪೆ ಮಗನ ಮೆತ್ತು ದೌರ್ಜನ್ಯ. ಸಾರ್ವಜನಿಕರಿಡಿದು ಮೌನ ಪ್ರತಿಭಟನೆ. ಕುಡ್ಲ ರೈಲ್ವೆ ಸ್ಟೇಷನ್ಗೂ ಬ್ರಹ್ಮಶ್ರೀ ನಾರಾಯಣ ಗುರು ಕುದರು ದೀವಡು. ಕುಡ್ಲ ವಿಶ್ವವಿದ್ಯಾನಿಲಯ ರಾಣಿ ಅಬ್ಬಕ್ಕ ವಿಶ್ವವಿದ್ಯಾನಿಲಯ ಅವಡು. ವಿಧಾನಸಭೆಟ್ ಶಾಸಕರು ಯುಟಿ ಖಾದರ್ ಒತ್ತಾಯ. ತುಳುನಾಡ ಭೂತಾರಾಧನೆ ಅನಂತಾಡಿ ಬಾಕಿಲಕುತ್ತು ಧರ್ಮಚಾವಡಿ ಬ್ರಹ್ಮ ವೈದ್ಯರ್ಗಳ ಗರೋಡಿಡು. ಕೋಟಿ ಚೆನ್ನಯ್ಯರ್ ಮಾಣಿಬಾಲೆ ಮಾಯಂದಾಳು ನೇಮ. ವಾರ್ತೆದ ವಿವರ. ರಾಜ್ಯಡು ಕೊರೋನಾ ಪತ್ತುಗು ತಿಕ್ಕದು ಸೀಕ್ ಬಾರಿ ಕಮ್ಮಿ ಆದಿತ್ತನ ಅಡ ಕುಡ್ಲಡು ಕೊರೋನಾ ಕೂಡ ಪೋಡಿಪಾದನ. ಉಳ್ಳಾಲ ಅಬ್ಬಕ್ಕ ಸರ್ಕಲ್ದ ನರ್ಸಿಂಗ್ ಕಾಲೇಜ್ ಒಂಜೇತ ನಲ್ಪ ವಿದ್ಯಾರ್ಥಿಗಳಿಗೂ ಕೊರೋನಾ ಪಾಸಿಟಿವ್ ತೋಜಿದನ. ನರ್ಸಿಂಗ್ ಕಾಲೇಜನ್ನು ಸೀಲ್ ಡೌನ್ ಮಲ್ತದನ. ಸಾರ್ವಜನಿಕರು ಕೊರೋನಾ ನಿಯಮಗಳನ್ನು ಪಾಲನೆ ಮಲ್ಪುಡುಂದು ಉಳ್ಳಾಲ ಪುರಸಭೆ ಅಧಿಕಾರಿಗಳು ಕೇನೊಂದಿರ. ದಕ್ಷಿಣ ಕನ್ನಡ ಸೇರ್ದು ಕರ್ನಾಟಕ ರಾಜ್ಯಡೋರ್ಮಿಡು ಕೊರೋನಾ ಸೀಕ್ ಬಾರಿ ಕಮ್ಮಿ ಆದಿತ್ತನ ಅಂಡ ಇತ್ತ ಕೂಡ ಕುಡ್ಲಡು ಕೊರೋನಾ ಬಾರಿ ಸುದ್ದಿಲಕ್ಕಾದನ. ನರ್ಸಿಂಗ್ ಕಾಲೇಜ್ ಒಂಜೇತ ನಲ್ಪ ವಿದ್ಯಾರ್ಥಿಗಳಿಗೂ ಕೊರೋನಾ ಪಾಸಿಟಿವ್ ತೋಜಿದಿನ ಬಗೆಟ್ಟು ಜಿಲ್ಲೆದ ಜನಗಳಿಗೂ ಪೋಡಿಗೆ ಉಂಡಾತನ. ಉಳ್ಳಾಲ ಅಬ್ಬಕ್ಕ ವೃತ್ತದ ಆಲಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿಗೂ ಸೀಲ್ ಡೌನ್ ಮಲ್ತದಿರ. ಕೇರಳೋಡ್ದು ಪರೀಕ್ಷೆ ಬರೆಯರೆ ಬೈದಿನ ನಲ್ಪ ವಿದ್ಯಾರ್ಥಿಗಳ ಕೊರೋನಾ ಸೀಕ್ ತೋಜಿದನ. ಈ ಬಗೆಟ್ಟು ಪುರಸಭೆ ಅಧಿಕಾರಿಗಳು ಮಾಧ್ಯಮಲಿಗೂ ಮಾಹಿತಿ ಕೊಡ್ತಿರ. ಕಾಲೇಜ್ ಸೀಲ್ ಡೌನ್ ಮಲ್ತದನ. ವಿದ್ಯಾರ್ಥಿಲಿನ ಐಸೋಲೇಷನ್ ಮಾಡಿದನ. ಆಲಿಯಾ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳು ಕೇರಳದಿಂದ ಬಂದ ಮಕ್ಕಳಾಗಿರ್ತದೆ. ನರ್ಸಿಂಗ್ ಕಲಿಯುವಂಥ ಮಕ್ಕಳು ಕಾಲೇಜಿಗೆ ಬಂದಂಥ ಮಕ್ಕಳಾಗಿದೆ. ಮೊನ್ನೆ ಟೆಸ್ಟ್ ಮಾಡುವಾಗ ನಿನ್ನೆ 40 ಮಕ್ಕಳಿಗೆ ಪಾಸಿಟಿವ್ ಎಂಬುದಾಗಿ ಬಂದಿದೆ. DHO ಮತ್ತು ನೋಡಲ್ ಅಧಿಕಾರಿಗಳು ನಾವು ಸ್ಥಳವನ್ನು ಪರಿಶೀಲನೆ ಮಾಡಿದ್ವಿ. ಈಗಾಗಲೇ ಆ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡಿ ಅದನ್ನು ಲಾಕ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಅಲ್ಲಿಂದ ಸ್ಟೂಡೆಂಟ್ ಈಚೆ ಬರಬಾರ್ದು ಮತ್ತು ಯಾರೂ ಸಹ ಆ ಕಾಲೇಜೊಳಗೆ ಹೋಗಬಾರ್ದು. ಸುಮಾರು ನಮ್ಮ DHO ಪ್ರಕಾರ ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಫೆಬ್ರವರಿ 19ರವರೆಗೂ ಯಾವುದೇ ಕಾರಣಕ್ಕೂ ಯಾರನ್ನು ಹೊರಗಡೆ ಬಿಡಬೇಡಿ ಮತ್ತು ಉಳಿದಂಥ ಮಕ್ಕಳನ್ನೆಲ್ಲ ಐಸೋಲೇಷನ್ ಮಾಡಲಿಕ್ಕೆ ಈಗಾಗಲೇ ಡೈರೆಕ್ಷನ್ ಕೊಟ್ಟು ಐಸೋಲೇಷನ್ ಆಗಿದೆ. ಆದ್ದರಿಂದ ನಾಗರಿಕರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ಕೇರಳದಿಂದ ಬರುವಂಥ ಯಾವುದೇ ವಿದ್ಯಾರ್ಥಿಗಳು ಬರುವಾಗ ಜಾಗ್ರತೆ ಮಾಡಿ ಮತ್ತು ಟೆಸ್ಟ್ ಮಾಡಿಸ್ಕೊಳ್ಳಿ ವಿದ್ಯಾರ್ಥಿಗಳು ಬರುವಾಗ. ಮತ್ತು ಎಲ್ಲ ಶಾಲಾ ಕಾಲೇಜು ಮಕ್ಕಳು ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕನ್ನು ಮತ್ತು ಸ್ಯಾನಿಟೈಸರ್ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಉಳ್ಳಾಳದಲ್ಲಿ ಮಕ್ಕಳು ಅದನ್ನು ಶಾಲೆಗಳು ಅನುಸರಿಸಿ ಕಡ್ಡಾಯವಾಗಿ ಕೊರೋನಾ ಹರಡಿದ್ದಾಗೆ ನಗರಸಭೆಯೊಂದಿಗೆ ಮತ್ತು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ನಾನು ಮನವಿ ಮಾಡ್ತೇನೆ. ಕೊರೋನಾ ಬಗೆಟ್ಟು ಸಾರ್ವಜನಿಕರು ಜಾಗೃತಿ ಒಪ್ಪಡು. ಕೊರೋನಾ ನಿಯಮಗಳನ್ನು ಪಾಲನೆ ಮಲ್ಪಡು. ಆರೋಗ್ಯ ಇಲಾಖೆದ ಒಟ್ಟಿಗೂ ಸಾರ್ವಜನಿಕರು ಹೊಂದನೊಡುಂದು ಅಧಿಕಾರಿಗಳು ಕೇನೊಂದಿರ. ಕುಂದಾಪುರ ತಾಲೂಕು ಕೋಟಾ ಪೊಲೀಸ್ ಸ್ಟೇಷನ್ ಪೊಲೀಸರು ಪ್ರಶಾಂತ್ ಪನ್ಪುನಾಯನ ಮಿತ್ತು ದೌರ್ಜನ್ಯ ನಡಪಾಯನೆಗೆ ವಿರೋಧ ತೋಜಾದು ಸಾರ್ವಜನಿಕರು ಪ್ರತಿಭಟನೆ ನಡಪಾಯರ. ಗಾಡಿ ತನಿಖೆದ ಕಾರಣಡು ದೌರ್ಜನ್ಯ ನಡಪಾದಿನಿ ಮಾತ್ರ ಪ್ರಶಾಂತ್ನ ಅಪ್ಪೆಗ್ಲ ಪೆಟ್ಟು ಪಾಡ್ದೇರ. ಅಂಚಿನ ಪೊಲೀಸ್ ಅಧಿಕಾರಿಲೇನೋ ಅಮಾನತು ಮಲ್ಪಡು. ಇಚ್ಚಿಂಡ ಸ್ಟೇಷನ್ ಉಪವಾಸ ಕುಲ್ಲುವಂದು ಸಾರ್ವಜನಿಕರು ಜಾಗ್ರತೆ ಪಂತೆರ. ಕುಂದಾಪುರ ತಾಲೂಕು ಕೋಟಾ ಪೊಲೀಸ್ ಸ್ಟೇಷನ್ ಪೊಲೀಸರು ದೌರ್ಜನ್ಯ ನಡಪಾಯನೆಗೆ ವಿರೋಧ ತೋಜಾದು ಸಾರ್ವಜನಿಕರು ಮೌನ ಪ್ರತಿಭಟನೆ ನಡಪಾಯರು. ಪಾಪದ ಅಪ್ಪೆ ಮಗನ ಮಿತ್ತು ಪೊಲೀಸರು ದೌರ್ಜನ್ಯ ನಡಪಾದರಿಂದ ಸಾರ್ವಜನಿಕರು ದೂರದಿರು. ಅಪ್ಪಿನ ಎಲ್ಲೆಡೆಲೆತೊಂದು ಪೋನಗ ಪ್ರಶಾಂತ್ ಪನ್ಪುನಾಯಗ್ ಕೋಟಾ ಪೊಲೀಸ್ ಸ್ಟೇಷನ್ ಪೊಲೀಸರು ಗಾಡಿ ತನಿಖೆದ ಕಾರಣಡು ದೌರ್ಜನ್ಯ ನಡಪಾಯಿನ ದೂರು ಉಂಡು. ಮಗನ ರಕ್ಷಣೆಗೂ ಉಂತುನ ಅಪ್ಪೆಗಳ ಪೊಲೀಸರು ಪೆಟ್ಟು ಪಾಡ್ದರೆಂದು ದೂರು ಕೇಂದು ಬೈದಂಡ. ಅಂಚಾದ ಸಾರ್ವಜನಿಕರು ಸಾಲಿಗ್ರಾಮುರ್ದು ಕೋಟಾ ಹೈಸ್ಕೂಲ್ ಮುಟ್ಟ ನಡೆತದ ಮೌನ ಪ್ರತಿಭಟನೆ ನಡಪಾಯರು. ದಾಖಲಾತಿ ಇಲ್ದಿದ್ರೆ ಫೈನ್ ಹಾಕ್ಲಿಕ್ಕೆ ಅವಕಾಶಗಳಿದೆ, ಅದನ್ನು ಮಾಡಿ. ಅದನ್ನು ಬಿಟ್ಕೊಂಡು ಏಕಾಏಕಿ ಇದು ತುಂಬ ಇನ್ಸಿಡೆಂಟ್ ಯಾರು ಕೆಲವರು ಹೇಳಲಿಕ್ಕೆ ಬರ್ತಾ ಇಲ್ಲ. ಇವತ್ತಿನ ಘಟನೆಯಲ್ಲಿ ಬರಬಾರ್ದಂತಲೇ ಎಷ್ಟು ಮೆಸೇಜ್ ಹೋಗಿದೆ, ಎಷ್ಟು ಫೋನ್ ಹೋಗಿದೆ ಅನ್ನೋದು ತಪ್ಪು ಮಾಡಿರ್ಬೋದು. ತಪ್ಪಾಗಿದೆ, ಕೈ ಹಾಕಿದಾಗ ಹುಡುಗನಿಗೆ ನೀವು ಶಿಕ್ಷೆ ಕೊಟ್ಟಿದ್ದೀರಿ. ಏನು ಮಾಡಿದ್ದೀರಿ? ಹೊಡೆದಿದ್ದೀರಿ, ಅವನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದೀರಿ. 1 ವಾರ ನ್ಯಾಯ ಕೊಡಿಸಿ, ಈ ತಾಯಿಗೆ ನ್ಯಾಯ ಕೊಡಿಸಿ. ಒಂದು ವೇಳೆ ಇಲ್ಲಿ ನ್ಯಾಯ ಸಿಕ್ತಿದ್ರೆ ಬೇರೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ನಿಮ್ಮ ಹತ್ರ ಹೇಳ್ತೇವೆ.
ಪೊಲೀಸ್ ಇಲಾಖೆ ಜನಕುಲ್ನ ಒಟ್ಟುಗೂ ಒಟ್ಟು ಸೇರಾವುನಂಚಿನ ಕೆಲಸ ಮಲ್ಪುಡತ್ತಂದೆ ಒಟ್ರಾಸಿ ಕುಸಿ ಬತ್ತನಂಚ ವರ್ತನೆ ತೋಜಾಯರೆ ಉಪ್ಪುನಿ ಅತ್ತ ಒಂಜಿ ವಾರದ ಉಲೈ ಅಂಚಿನ ಪೊಲೀಸ್ ಅಧಿಕಾರಿಲಿನ ಅಮಾನತು ಮಲ್ಪಡು ಅಪ್ಪೆ ಮಗಕ್ಕೆ ನ್ಯಾಯ ತಿಕ್ಕೊಡು ಎಜ್ಜಿಂಡ ಮಲ್ಲ ಮಟ್ಟುಡು ಪ್ರತಿಭಟನೆ ದೀವೊಂದು ಸ್ಟೇಷನ್ದ ಎದುರು ಉಪಾಸ ಕುಲ್ಲುವಂದು ಸಾರ್ವಜನಿಕರು ಜಾಗೃತೆ ಪಂತಿರ. ಅವರಿಗಾಗಿರೋ ಅನ್ಯಾಯಕ್ಕಾಗಿ ಅವರ ವಿಚಾರಿಸ್ಕೊಂಡು ನಾನು ಬಂದಿದ್ದೇನೆ. ಯಾಕಂದರೆ ಅವರ ತಾಯಿ ಆ ಮಗನ ಕೈ ನೋಡಿ ಹೊಡೆದಿರುವಂಥ ದಾಖಲಾತಿಯನ್ನು ನೋಡಿ, ಇಲ್ಲಿ ನೋಡಿ, ಸುಮ್ಮನೆ ನೀವು ಹೇಳ್ತಾ ಇಲ್ಲ, ಕೈ ನೋಡಿ ನೋಡಿ ಹೊಡೆದಿರುವಂಥದ್ದು ಇಲ್ಲಿದೆಯಲ್ಲ ದಾಖಲಾತಿ ಇನ್ನು ಬೇಕಾ ಇಲ್ಲಿ ಬೇಕಾ, ಬೆನ್ನು ತೋರಿಸ್ಬೇಕಾ ತೋರಿಸಿ ನೋಡಿ ನೋಡಿ ಲಾಠಿ ಪೆಟ್ಟು ಎಲ್ಲಿ ಎಷ್ಟು ಇದೆ ನೋಡಿ. ಹಾಗಾದರೆ ಒಂದು ದೌರ್ಜನ್ಯಕ್ಕೊಂದು ಮಿತಿ ಇಲ್ವಾ? ಇದು ಕೊನೆಯ ಅವಕಾಶಗಳನ್ನು ಕೊಡ್ತಾ ಇದೆ. ಕಾನೂನಲ್ಲಿ ಎಲ್ರಿಗೂ ಅವಕಾಶ ಇದೆ. ಒಬ್ಬ ಜಡ್ಜಿಗಿರುವ ಅವಕಾಶ, ಒಬ್ಬ ಸಾಮಾನ್ಯ ಮನುಷ್ಯಗಿರುವ ಕಾನೂನು ಕೂಡ ಎಲ್ರಿಗೂ ಒಂದೇ. ಅದನ್ನು ಮತ್ತೆ ಅವರಿಗೆ ಹೆಚ್ಚಿಸ್ತಾ ಇದ್ದೇವೆ ಅಷ್ಟೇ. ಥ್ಯಾಂಕ್ ಯು. ಕುಡ್ಲದ ಕೇಂದ್ರ ರೈಲ್ವೆ ಸ್ಟೇಷನ್ಗೂ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೇನ ಪುದರ್ ದಿವೋಡು ಮಂಗಳೂರು ವಿಶ್ವವಿದ್ಯಾನಿಲಯಗೂ ಉಳ್ಳಾಲ ರಾಣಿ ಅಬ್ಬಕ್ಕನ ಪುದರ್ ದಿವೋಡು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ವಿಧಾನಸಭೆ ಒತ್ತಾಯ ಮಂತಿದ್ದೀರ. ಇಂಚಿಪ್ಪ ಶಾಸಕರು ಉಮಾನಾಥ್ ಕೋಟ್ಯಾನ್ ಬಜಪೆದ ಮಂಗಳೂರು ವಿಮಾನ ನಿಲ್ದಾಣಗ್ಲ ಕೋಟಿ ಚೆನ್ನೈರ್ನ ಪುದರ್ ದಿಯರೆ ಒತ್ತಾಯ ಮಂತಿದ್ದೀರ. ಬಜಪೆದ ಅಂತಾರಾಷ್ಟ್ರ ವಿಮಾನ ನಿಲ್ದಾಣಡು ಕೋಟಿ ಚೆನ್ನೈಯರಿನ ಪುದರದಿಯರೆ ಶಾಸಕರು ಉಮಾನಾಥ ಕೋಟ್ಯಾನ್ ಸರಕಾರಕ್ಕೂ ಒತ್ತಾಯ ಮಲ್ತನ ಬೆರಿಕೆ ಶಾಸಕರು ಯುಟಿ ಖಾದರ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪುದರನು ಕುಡ್ಲದ ರೈಲ್ವೆ ಸ್ಟೇಷನ್ಗ ದೀವೊಡೊಂದು ವಿಧಾನಸಭೆಟ್ ಒತ್ತಾಯ ಮಲ್ತಿದ್ದರು. ವಿಧಾನಸಭೆಟ್ ಅಂಗಾರೆ ಪ್ರಶ್ನೆಲು ದಾಂತಿನ ಪೊತ್ತುಡು ಈ ಸಂಗತಿ ದುಂಬುದಿನ ಮಾಜಿ ಮಂತ್ರಿಲ ಆದುಪುನ ಯುಟಿ ಖಾದರ್ ನಾರಾಯಣ ಗುರುಕುಲು ಮಾಮಲ್ಲ ಆಧ್ಯಾತ್ಮ ಗುರು ಕೇರಳೊಡ್ದು ಕುಡ್ಲಗ ಬತ್ತದ ಸುರೂಕು ಜತ್ತನ ಜಾಕಿನೆ ಕುಡ್ಲದ ಕೇಂದ್ರ ರೈಲ್ವೆ ಸ್ಟೇಷನ್ ಆದುಂಡು ಅಂಚಾದು ನಾರಾಯಣ ಗುರುಕ್ಲಿನ ಪುದರದೀಪುನವೇ ಸರಿಯಿಂದ ಪಂಡೇರು. ಅಂಚನೆ ಕುಡ್ಲ ವಿಶ್ವವಿದ್ಯಾನಿಲಯಗೂ ಸಂವಿಧಾನ ಶಿಲ್ಪಿ ಡಾ ಬಿ.ಆರ್. ಅಂಬೇಡ್ಕರ್ನ ಪುದರದೀವಡು ಮಂಗಳೂರು ಬಂದರ್ಗೂ ವೀರರಾಣಿ ಅಬ್ಬಕ್ಕನ ಪುದರದೀವಡೊಂದು ಖಾದರ್ ಒತ್ತಾಯ ಮಲ್ತಿರು. ಈ ಇಸೆಯನ್ನು ಸಂಬಂಧಪಟ್ಟ ನಕ್ಲಿನ ಗುಮನಗೂ ಕನ್ನತದ ಸರ್ಕಾರದ ಮಟ್ಟುಡು ಪಿಂದೊಣವಾಂದು ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಸದನಗೂ ತಿರಿಪಾಯಿರು. ಸಭಾಧ್ಯಕ್ಷರೇ, ಬಹುಶಃ ಪ್ರಪ್ರಥಮವಾಗಿ ತಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮೊನ್ನೆ ಬಹುಶಃ ಮಂಗಳೂರು ಏರ್ಪೋರ್ಟ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನಾಂಗದ ಸ್ವಾಭಿಮಾನ ವ್ಯಕ್ತಿತ್ವ ಅಂತ ಕೋಟಿ ಚೆನ್ನೈ ಹೆಸರು ಪ್ರಸ್ತಾವ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರಕ್ಕೆ. ಎರಡನೇದು ಬಹುಶಃ ಇವತ್ತು ಅತಿ ಅಗತ್ಯವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ವಿಶ್ವದಲ್ಲಿ ಇವತ್ತು ಆರಾಧಿಸ್ತಾರೆ ಅವರ ಒಂದು ಸಾಮಾಜಿಕವಾದ ಚಿಂತನೆಯಲ್ಲಿ. ಮಂಗಳೂರು ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವಿಗೆ ವಿಶೇಷವಾದೊಂದು ಸಂಬಂಧ ಇದೆ. ಯಾಕೆಂತ ಹೇಳಿದರೆ ಪ್ರಪ್ರಥಮವಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕಟ್ಟಿಗೆ ಸಂದರ್ಭದಲ್ಲಿ ಆ ಕೇರಳದಿಂದ ಬಂದಂಥ ಶಿವಲಿಂಗವನ್ನು ಬಹುಶಃ ಅದು ಲ್ಯಾಂಡ್ ಆದದ್ದು ಬಹುಶಃ ಮಂಗಳೂರಿನ ನಮ್ಮ ರೈಲ್ವೆ ನಿಲ್ದಾಣದಲ್ಲಿ. ಅದಕ್ಕೆ ಮಂಗಳೂರು ಜಂಕ್ಷನ್ ಇರುವ ರೈಲ್ವೆ ನಿಲ್ದಾಣಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಹೆಸರನ್ನು ಇವತ್ತು ನಾವು ಸರ್ಕಾರ ಇವತ್ತು ಅದನ್ನು ಹೆಸರಿಡಲು ಸೂಚಿಸಬೇಕು. ಎರಡನೇದು ಮಂಗಳೂರು ವಿಶ್ವವಿದ್ಯಾನಿಲಯ ಬಹುಶಃ ಅದು ಶಿಕ್ಷಣ ಕ್ಷೇತ್ರದ ಮಾತ್ರ ಇವತ್ತು ಎಲ್ಲರಿಗೆ ಶಕ್ತಿ ಕೊಡೋದು ಒಂದು ಸಂದೇಶ ಕೊಡಂತೆ ಮಹಾನಾಯಕ ಭೀಮರಾವ್ ಅಂಬೇಡ್ಕರ್. ಆದ ಕಾರಣ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಭೀಮರಾವ್ ಅಂಬೇಡ್ಕರ್ ಹೆಸರು ಕೂಡ ಪ್ರಸ್ತಾವಿಸಬೇಕನ್ನಕ್ಕೆ ಕೇಳಿಕೊಳ್ತೇನೆ. ವೀರರಾಣಿ ಅಬ್ಬಕ್ಕ ಅವರು ದಕ್ಷಿಣ ಕನ್ನಡ ಜಿಲ್ಲೆ ತಮ್ಗೆ ಗೊತ್ತಿದೆ, ವೀರರಾಣಿ ಇಲ್ಲೇ ತನಕ ಸೋಲಿಲ್ಲ. ಅಂಥವ್ರಿಗೆ ಮಂಗಳೂರಿನ ಮೀನುಗಾರಿಕೆ ಬಂದರೆ ಏನಿದೆಯಾ ಅದು ವೀರರಾಣಿ ಅಬ್ಬಕ್ಕರ ಹೆಸರನ್ನು ಪ್ರಸ್ತಾವಿಸಿ ಸರ್ಕಾರ ಕಳಿಸಿ ಆದಷ್ಟು ಬೇಗನೆ ಇರಲಿಕ್ಕೆ ಕ್ರಮ ಕೈಗೊಳ್ಬೇಕಂತ ಬೇಡಿಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಯುಟಿ ಖಾದರ್ ಅವರು ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಹೆಸರನ್ನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಿ.ಆರ್. ಅಂಬೇಡ್ಕರ್ ಹೆಸರನ್ನು ನೀಡುವಂಥ ಶೂನ್ಯ ವೇಳೆಯಲ್ಲಿ ಕೇಳಿದ್ದಾರೆ. ಅದನ್ನು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಉತ್ತರವನ್ನು ಒದಗಿಸಲಾಗುವುದು. ಕುಕ್ಕೆ ಸುಬ್ರಹ್ಮಣ್ಯ ಕೈತಲ್ದ ಕೈಕಮ್ಮಡು ಚಿಟ್ಟೆಪಿಲಿ ಒಂಜಿ ನಾಯಿನ ಪತ್ತೆರೆ ಗಿಡತೊಂದು ಬನ್ನಗ ನಾಯಿ ಇಲ್ಲಲ್ದ ಪಾಂಕಾನೆಗೂ ನೂರ್ದು ಐತ ಒಟ್ಟುಗೂ ಚಿಟ್ಟೆಪಿಲಿಲ ನೂರ್ದು ಬಂದಡು ಬೂರ್ನ ಅಪರೂಪದ ಸಂಗತಿ ನಡೆತಿದ್ದನ. ಕೈಕಂಬದ ರೇಗಪ್ಪ ಪನ್ಪನರನ ಇಲ್ಲಡೆ ನಡೆತಿನ ಈ ಸಂಗತಿಡ್ ಅಕೇರಿಗೂ ಕಾಡು ಇಲಾಖೆದಕ್ಲು ಬೈದೆರ ಅಂಡ ಅಧಿಕಾರಿಲಿನ ಜವಾಬ್ದಾರಿದಂತಿ ಬೇಲೆಡ್ದು ಚಿಟ್ಟೆಪಿಲಿ ತಪ್ಪದಿನ ಬಗೆಟ್ ವರದಿಯಾತನ. ಒಂಜಿ ಚಿಟ್ಟೆಪಿಲಿ ಬೊಕ್ಕ ನಾಯಿ ಪಾಯ್ಕಾನೆ ಒಂಜಿಟ್ಟು ಬಂದಡು ಬೂರ್ನ ಅಪರೂಪದ ಸಂಗತಿ ಕುಕ್ಕೆ ಸುಬ್ರಹ್ಮಣ್ಯ ಕೈತಲ್ದ ಕೈಕಂಬಡು ನಡೆತದುಂಡು. ಕೈಕಂಬದ ರೇಗಪ್ಪ ಪನ್ಪುನಾರ್ನ ಇಲ್ಲಲ್ದ ನಾಯಿನ ಪತ್ತೆರೆ ಚಿಟ್ಟೆಪಿಲಿ ಗಿಡತೊಂದು ಬನ್ನಗ ನಾಯಿ ಪೋಡಿದು ಬಲ್ತದು ಇಲ್ಲಲ್ದ ಪಾಯ್ಕಾನೆಗೂ ಪೊಗುದುಂಡು. ಐತ ಒಟ್ಟುಗೂ ಚಿಟ್ಟೆಪಿಲಿಲ ಪೊಗುದುಂಡು. ಚಿಟ್ಟೆಪಿಲಿನ ತೂಯಿನ ಇಲ್ಲದಕ್ಕಲು ಬಾಕಿಲ್ ಪಾಡ್ದಿರು. ಕಾಡು ಇಲಾಖೆದ ಅಧಿಕಾರಿಗಳಿಗೂ ಮಾಹಿತಿ ಕೊರ್ದು ಅರಿವಳಿಕೆ ತಜ್ಞರು ಬತ್ತದು ಚಿಟ್ಟೆಪಿಲಿನ ಪತ್ತೆರ ಯೋಜನೆ ಪಾಡ್ಯರು. ಸಾರ್ವಜನಿಕರು ರೇಗಪ್ಪರ್ನ ಇಲ್ಲಡೆ ಬರಿಯರ ಶುರುವಾದ ಪಾಕ ಜನ ಸೇರ್ನಗ ಚಿಟ್ಟೆಪಿಲಿಕ್ ಏವ್ರ ಬರ್ಪಾವೋರ್ಚಿ ಪಂದು ಊರ್ದಕ್ಲೆಡ ಕೇಳುಂಡೆರು.
ಕೈಕಂಬ ಎಂಬಲ್ಲಿರುವ ಮೂಲೆ ಮನೆ ಅಂತ ಒಂದು ಮನೆಯಲ್ಲಿ ಟಾಯ್ಲೆಟ್ನಲ್ಲಿ ಇವತ್ತೊಂದು ನಮಗೆ ಚಿರತೆ ಬಂದು ಸಿಕ್ಕಾಕೊಂಡ ಬಗ್ಗೆ ಮನೆಯವರು ಬೆಳಿಗ್ಗೆ ನನಗೆ ಕಾಲ್ ಮಾಡಿದರು. ಅವರು ರಾತ್ರಿ ಶಬ್ದ ಆಗಿತ್ತಂತೆ, ಆದರೆ ಮನೆಯಲ್ಲಿ ಒಬ್ಬರೇ ಹೆಂಗಸರು ಇರೋದ್ರಿಂದ ಅವರು ಅದನ್ನು ಹೋಗೋ ಧೈರ್ಯ ಮಾಡಲಿಲ್ಲ. ಆಮೇಲೆ ಬೆಳಿಗ್ಗೆ ಅವರು ಏನು ನಾಯಿ ಕುಗ್ತದೆ ಅಂತ ನೋಡುವಾಗ ಅವರಿಗೆ ಬಾಲ ಕಂಡಿದೆ ಬಾಗಿಲಿನ ಸೆರೆಯಲ್ಲಿ. ಆಗ ಅವರು ತಕ್ಷಣ ಬಾಗಿಲು ಬಂದ್ ಮಾಡಿ ನನಗೆ ಫೋನ್ ಮಾಡಿದ್ದಾರೆ. ತಕ್ಷಣ ನಾನು ಇಲಾಖೆಯವರಿಗೆ ತಿಳಿಸಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಯೂಶ್ವಲಿ ಏನಾಗ್ತದೆ ಅಂದರೆ ರಾತ್ರಿ ಓಡಾಡುವಂಥ ಪ್ರಾಣಿ ಇದು, ಹೆಚ್ಚು ರಾತ್ರಿ ಆ್ಯಕ್ಟಿವ್ ಆಗಿರುವಂಥ ಪ್ರಾಣಿ ಚಿರತೆ. ನಾಯಿಗಳು ಇಲ್ಲಿ ಸುಮಾರು ದಿನದಿಂದ ಹೋಗ್ತಾ ಇದೆ ಅಂತ ಹೇಳ್ಕೊಟ್ಟಿದ್ದರು. ಈ ಹಿಂದೆಯೂ ಸಹ ನಾವು ಕಾಡಿನಲ್ಲಿ ಒಮ್ಮೆ ಈ ಗೂಡನ್ನು ಇಟ್ಟು ಅದನ್ನು ಹಿಡಿಯುವ ಪ್ರಯತ್ನ ಮಾಡಿದ್ದೆವು, ಆದರೆ ಅದು ಸಿಕ್ಕಿರಲಿಲ್ಲ. ಇವತ್ತು ಅದು ಟಾಯ್ಲೆಟ್ನಲ್ಲಿ ಬಂದಿದೆ ಅಂತ ಒಂದು ಮಾಹಿತಿ ಬಂದಿದೆ. ಅಧಿಕಾರಿಲಿನ ಜವಾಬ್ದಾರಿ ತಾಂತಿ ಬೇಲೆರ್ದಾವರ ಚಿಟ್ಟಪಿಲಿ ತಪ್ಪಾದಣನ್ ಬಂದು ವರದಿ ಆತಂದು. ಆಸ್ಟ್ರೇಲಿಯಾದ ಪಡ್ಡೈ ಪ್ರದೇಶಡು ಕಾಡುಗು ಬಾರಿ ಸೂಪತ್ತದ ಮಲ್ಲಮಟ್ಟುಡು ಕಾಡು ಪೊತ್ತುದಿತ್ತದು 30 ಬಸ್ ಮಾತನ ಸುಮಾರು 6,557 ಹೆಕ್ಟೇರ್ ದಾತ ಕಾಡು ಇಡೀ ಸೂಪ್ ಅದರ್ದನಿಂದ ಅಗ್ನಿ ಬೊಕ್ಕ ತುರ್ತು ಸೇವಾ ವರದಿ ತೆರಿಪಾದನ. ಆಸ್ಟ್ರೇಲಿಯಾ ಪಡ್ಡಾಯಿ ಪ್ರದೇಶಡು ಕಾಡುಗು ಸೂಪತ್ತದು ಭಾರಿ ಮಲ್ಲ ಮಟ್ಟಡು ಕಾಡು ಪೊತ್ತದಂಡ. ಈ ಬಗೆಟ್ ರಾಜ್ಯದ ಸಾಹಿತಿ ಗೋವಿಂದರಾಜು ಬೆಂಗಳೂರು ಬರೀನ ಪ್ರಥಮ ಹೆಜ್ಜೆ ಬೂಕು ಬೊಕ್ಕ ಚಂದನ ಸಾಹಿತ್ಯ ವೇದಿಕೆದ ಗುರ್ಕಾರ್ಯರು ಭೀಮರಾವ್ ವಾಸ್ತಾರ್ ಸಂಪಲಿತ ದಿನ ಚಂದನ ಕುಸುಮ ಬೂಕುಲೆದ ಲೋಕಾರ್ಪಣೆ ಅಂಗಾರೆ ಕುಡ್ಲಡ ನಡೆತನ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ದಯಾನಂದ ಕತ್ತಲ್ಸಾರ್ ಬೊಕ್ಕ ಚಿತ್ರಕಲಾವಿದರು ಬಿಕೆ ಮಾಧವರಾವ್ ಬೂಕುಲೆನ ಬಿಡುಗಡೆ ಮಲ್ತೆರ. ಅಮೃತ ಪ್ರಕಾಶ ಪತ್ರಿಕೆ ಪ್ರಕಾಶನದ 31 ಬುಕ್ ಬಿಡುಗಡೆ ಕಾರ್ಯಕ್ರಮ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ನಡೆತಂಡು. ಗೋವಿಂದರಾಜು ಬೆಂಗಳೂರು ಬರೇನ ಪ್ರಥಮ ಹೆಜ್ಜೆ ಬೊಕ್ಕ ಭೀಮರಾವ್ ವಾಸ್ಟರ್ ಸಂಪೋಲ್ತನ ಚಂದನ ಕುಸುಮ ಬೂಕ್ಳೇನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ದಯಾನಂದ ಕತ್ತಲ್ಸಾರ್ ಬೊಕ್ಕ ಪುದರ್ ಪೋಯಿ ಚಿತ್ರಕಲಾವಿದರು ಬಿಕೆ ಮಾಧವರಾವ್ ಬಿಡುಗಡೆ ಮಲ್ತೆರು. ದಯಾನಂದ ಕತ್ತಲ್ಸಾರ್ ಬೊಕ್ಕ ಮಾಧವರಾವ್ ಪಾತಿರ್ದು ಕೃತಿ ಬರೇನ ಸಾಹಿತ್ಯಲೆಗ್ ಬೊಕ್ಕ ಅಚ್ಚುಮಲ್ಪಾಯಿನ ಅಮೃತ ಪ್ರಕಾಶ ಪತ್ರಿಕೆಗ್ ಮೆಚ್ಚುಗೆ ತೆರಪಾಯರು. ಏತು ಓದುಗೆರಿನ ಸಂಖ್ಯೆ ಹೆಚ್ಚಾಪುಂಡ ಆತೆ ಬುದ್ಧಿ ವೃದ್ಧಿ ಆಪುಂಡು ಜ್ಞಾನ ವೃದ್ಧಿ ಆಪುಂಡು ಐತೊಟ್ಟಿಗೆ ನಂಗೆ ಅಕ್ಷರ ಬರುವುದ ಬಗ್ಗೆ ಮಸ್ತ್ ವಿಶೇಷವಾದ ಸಾಧನೆ ಮಲ್ಪುನಕ್ಲೆಗೆ ಒಂದು ಅವಕಾಶ ಸಿದ್ಧ ಬಂದುಳೆ. ಈ ಪೊರ್ತುಡು ಯಾನು ಗೌರವಾನ್ವಿತ ಭೀಮರಾವ್ ಮಾಸ್ಟರ್ ಮೇರೆಗೆ ಎಡ್ಡೆಪ್ಪುನ ಭಯಕ್ಕೊಂದುಳ್ಳೆ ಮೇರ್ನ ಈ ಸಾಹಿತ್ಯ ಕೃಷಿ ನಿರಂತರವಾದ ನಡಪಡು. ಭಾಷೆಗಳಲ್ಲಿ ಶುದ್ಧತೆ ಇದೆ, ಅದೇ ರೀತಿ ಭಾವುಕತೆ ಇದೆ, ಹಾಗೂ ಪ್ರಾಸದಲ್ಲಿ ಬದ್ಧತೆ ಇದೆ. ಇದನ್ನು ನಾನು ಗಮನಿಸಿದ್ದೇನೆ. ಅವರಿಗೆ ಒಳ್ಳೆಯದಾಗಲಿ, ಇನ್ನು ಮುಂದೆ ಒಳ್ಳೆ ಕೃತಿಗಳನ್ನು ಅವರು ರಚಿಸಲಿ ಎಂದು ಹೇಳುತ್ತಾ ಕನ್ನಡದ ಪುಸ್ತಕವನ್ನು ಕೊಂಡುಕೊಳ್ಳುವಂಥ ಹವ್ಯಾಸ ನಾವು ಮಾಡಲೇಬೇಕು. ಕೊಂಡುಕೊಂಡು ಓದುವಂತಹ ಒಂದು ಹವ್ಯಾಸವನ್ನು ನಾವು ನಿರಂತರ ನಡೆಸಿಕೊಳ್ಬೇಕು ಅಂತ ಹೇಳ್ತಾ ಚಂದನ ಸಾಹಿತ್ಯ ವೇದಿಕೆದ ಗುರುಕಾರ್ಯರು ಭೀಮರಾವ್ ವಾಸ್ಟರ್ ಗುರುಕಾರ್ಮೆ ವಹಿಸಿದ್ದರು. ಅಮೃತ ಪ್ರಕಾಶ ಪತ್ರಿಕೆದ ಸಂಪಾದಕಿ ಮಾಲತಿ ಶೆಟ್ಟಿ ಮಾಣವರು, ಒತ್ತು ಸಂಪಾದಕಿಯರು ಕಾಸರಗೋಡು ಅಶೋಕ್ ಕುಮಾರ್ ಪಾಲ್ಗೊಂಡರು. ರಾಗತರಂಗ ಕುಡ್ಲದ ನಿಲಿಟ್ ಇಂಚಿಪ್ಪ ಬಾಲ ಪ್ರತಿಭೋತ್ಸವ 2021 ಕುಡ್ಲದ ಎಸ್ಡಿಎಂ ಕಾನೂನು ಕಾಲೇಜು ಸಭಾಂಗಣಡು ನಡೆತದಿತ್ತನ. ವಾಮನ್ ಮೈಂದನ್ ಗುರ್ಕಾರ್ಮಿಡ ನಡಪಾಯಿನ ಕಾರ್ಯಕ್ರಮಟ್ಟು ಜೋಕ್ಲೆನ ಗುರ್ಕಾರ್ದಿಯಾದ ಶರಣ್ಯ ತಂತ್ರಿ ಬೊಕ್ಕ ಒತ್ತು ಗುರ್ಕಾರ್ದಿಯಾದ ಹಿಮಾಂಗಿ ಡಿ ಉಳ್ಳಾಲ್ ಪಾಲ್ಗೊಂಡರ. ರಾಗತರಂಗ ವತಿಡ್ದು ಬಾಲ ಪ್ರತಿಭೋತ್ಸವ 2021 ಜನವರಿ 23க்கு ಎಸ್ಡಿಎಂ ಕಾನೂನು ಕಾಲೇಜಿ ಸಭಾಂಗಣಡು ಇಂಚಿಪ್ಪ ನಡೆತಂಡು. ಜೋಕ್ಲಿನ ಗುರ್ಕಾರ್ದಿ ಗ್ರಾಮೀಣ ಪ್ರದೇಶದ ಬಿರ್ಸಿದಿ ಶರಣ್ಯ ತಂತ್ರಿ ಬೆಳ್ಮಣ್ ಬೊಕ್ಕ ಒತ್ತು ಗುರ್ಕಾರ್ದಿ ಹಿಮಾಂಗಿ ಡಿ ಉಳ್ಳಾಲ ಮುಕುಲಿನ ಪೂರ್ಣ ಕುಂಭ ಎದ್ಕೊನ್ನದ ಮೆರವಣಿಗೆಡು ಕಾರ್ಯಕ್ರಮದ ಚಾವಡಿಗೆ ಲೆತ್ತೊಂದು ಬತ್ತಿರು. ತಂದೆ ತಾಯಿಗಳು ಮಕ್ಕಳಿಗೆ ಸಮಯ ಇಲ್ಲ ಅಂತೇಳಿ ಓದಿಸುವುದು, ಟ್ಯೂಷನ್ ಕೊಡಿಸುವುದು, ಅವರಿಗೆ ಸಂಸ್ಕಾರ ಕಲಿಸೋದಿದ್ದರೆ ಏನೇ ಕಷ್ಟ ಆಗ್ತದೆ ಎಂಬ ಬಗ್ಗೆ ನಿಮಗೆಲ್ಲರಿಗೂ ಅರಿವಿದೆ. ಇವತ್ತು ಸಮಾಜ ಯಾವ ರೀತಿಗೆ ಇದಾಗಿದೆ ಅಂತ ಹೇಳಿಕೊಂಡು, ಆದ್ದರಿಂದ ಮಕ್ಕಳಿಗೆ ಸಂಸ್ಕಾರ ಕೊಡಿ. ಸಮಯ ಎಲ್ಲರಿಗೂ, ಸಮಯದ ಕೊರತೆ ಯಾರಿಗೂ ಇಲ್ಲ, ಸಮಯ ಕೊರತೆ ಹೇಳಿಕೊಳ್ಳುವುದು ಮಾತ್ರ. ಮಕ್ಕಳಲ್ಲಿ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ವಿಕಸನಗೊಳಿಸುವಂಥ ಕೆಲಸ ತಂದೆ ತಾಯಿಗಳದ್ದು. ಅದಕ್ಕೆ ವೇದಿಕೆ ಒದಗಿಸುವಂಥ ಕೆಲಸ ರಾಗತರಂಗದಂಥ ಇಂಥ ಸಂಸ್ಥೆಗಳು. ಆದ್ದರಿಂದ ರಾಗತರಂಗ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ನಿಮ್ಮೆಲ್ಲ ಪ್ರೋತ್ಸಾಹದಿಂದ ನಾಡಿನ, ಯಾಕಂದರೆ ಇದರಲ್ಲಿ ಹೆಚ್ಚಿಗೆ ಜನ ಭಾಗವಹಿಸಬೇಕು.
ಪ್ರಶಸ್ತಿ ಬಂತು, ಅಧ್ಯಕ್ಷಸ್ಥಾನ ಸಿಗಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಭಾಗವಹಿಸುವಂಥದ್ದೇ ಮೊದಲ ದೊಡ್ಡ ಸಾಧನೆ. ರಾಗತರಂಗ ಕಳೆದ 37 ವರ್ಷಗಳಿಂದ ನಡೆಸುತ್ತಾ ಬಂದಿರುವಂತಹ ಈ ರೀತಿಯಾದ ಕಾರ್ಯಕ್ರಮ ನಿಜವಾಗಿಯೂ ಬಹಳಷ್ಟು ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅವರ ಇಡೀ ಜೀವನಕ್ಕೆ ಆ ಒಂದು ಪ್ರತಿಭೆ, ಇವತ್ತು ಒಂದು ಮಗುವನ್ನು ಅದು ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಬೇರೆ ಬೇರೆ ಕಲಾಕ್ಷೇತ್ರಗಳಲ್ಲಿ ಆ ಮಗುವನ್ನು ಬೆಳೆಸಬೇಕು ಅಂತಾದರೆ ಬಹಳ ಮುಖ್ಯವಾಗಿ ಆ ಮಕ್ಕಳ ತಂದೆ ತಾಯಿಯವರ ಪ್ರೋತ್ಸಾಹ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಸಿಕ್ಕಿದರೆ, ಅದಕ್ಕೆ ತಕ್ಕದಾದ ಗುರುಗಳು ಸಿಕ್ಕಿದರೆ ಆ ಮಗು ಒಳ್ಳೆಯ ರೀತಿಯಲ್ಲಿ ತನ್ನ ಪ್ರತಿಭೆಯನ್ನು ಮೇಲ್ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಗುರ್ಕಾರ್ದಿ ಒತ್ತು ಗುರ್ಕಾರ್ದಿ ಇರುವೆರೆಗಳ ತಮ್ಮನದ ಮರ್ಯಾದೆ ಮಲ್ತಿರು. ಹಿರಿಯ ಕಲಾವಿದರು ಸಂಘಟಕರು ಪದ ಪಂಡಿತು ಕಾರ್ಯಕ್ರಮ ಸುಧಾರ್ಥ ಕೊರ್ಪನ ತೋನ್ಸೆ ಪುಷ್ಕಳ್ ಕುಮಾರ್ ಮೇರೆಗೆ ಗುರುವಂದನೆ ಸಂದಾಯರು. ಬಾಲ ಪ್ರತಿಭೆ ಪಂತುಡು ಗೆಂದನಕ್ಲಿಗೆ ಇನಾಮುಳಿನ ಪಟ್ಟಿಯರು. ವಾಮನ್ ಮೈಂದನ್ ಗುರ್ಕಾರ್ಮೆಡ್ ನಡತಿನ ಕಾರ್ಯಕ್ರಮಟು ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮ ನಿಯಮಿತದ ಗುರ್ಕಾರ್ಯರು ರವೀಂದ್ರ ಶೆಟ್ಟಿ ಒಳಿದೊಟ್ಟು ಪಾಲ್ದೆತ್ತೊಂಡರು. ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಡಾ ದೇವರಾಜ್ ಕೆ, ಅನಂತಕೃಷ್ಣ ಉಡಪ, ಪಿಸಿ ರಾವ್, ಪಾಂಡುರಂಗರಾವ್, ಜನಾರ್ದನ ಹಂದೆ, ಪೂರ್ಣಿಮಾರಾವ್, ಜಯಶ್ರೀ ಅರವಿಂದ್, ಮಮತಾ ರಾಜೀವ್, ಜ್ಯೋತಿ ಉಡಪ, ಸೌಮ್ಯರಾವ್, ಸುಮಾ ಪ್ರಸಾದ್ ಪಾಲ್ದೆತ್ತೊಂಡರು. ಮಾಧುರಿ ಶ್ರೀರಾಮ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು, ಸುರೇಂದ್ರ ಶೆಣೆ ಸೊಲ್ಮೆ ಸಂದಾಯರು. ಶಾಸ್ತ್ರೀಯ ಹಾಡುಗಾರಿಕೆ, ಏಕಪಾತ್ರಾಭಿನಯ, ತಬ್ಲಾವಾದನ, ಭಾವಗಾಯನ ಕುಂಚವೈಭವ, ಛದ್ಮವೇಷ, ಭರತನಾಟ್ಯ, ವಾದ್ಯಮೇಳ ಇಂಚಿತ್ತಿ ತರಾವರಿ ಕಲಾ ಪ್ರದರ್ಶನಡು ಜೋಕ್ಲಿನ ಬೆರ್ಸಾದಿಗೆ ಚಾತುರ್ಪು ಮೂಡ್ದು ಬತ್ತಂಡು. ಇದನ್ ಬರಿಯಕ್ ಬರ್ದೆ ಬಾಯ್ಬಿಡ್ವನು ವೆಬ್ ನನ್ ಮಗ ನಾನಕೋ ಕೋಳಿಗೆ ರಂಗ ನಾನಕೋ ಕೋಳಿಗೆ ರಂಗ ನಾನಕೋ ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಪ್ರೇಮ ಚೂಚಿನ ಬೈಪೆದ ಮನಸು ಜೇಸಿ ಪ್ರೇಮ ಚೂಚಿನ ಬೈ ಇಂಚಿಪ್ಪ ಬಸ್ಡು ಮುಸ್ಲಿಂ ಜವಂದಿ ಒರ್ತಿಗೂ ಲೈಂಗಿಕ ಉಪದ್ರ ಕೊಡ್ತಿನ ಹುಸೇನ್ ಪನ್ಪನ ಆರೋಪಿನ ಪೊಲೀಸ್ ಕಮಿಷನರ್ ಮಾಧ್ಯಮದ ಎದುರು ಹಾಜರು ಮಲ್ಪಾದು ಮಾಹಿತಿ ಕೊರ್ನಗ ಜವಂದಿ ಆರೋಪಿನ ಕಿಪ್ತಂಡೆಗ ಹಾಕದಿನ ಬಗೆಟ್ ಇತ್ತ ವಿರೋಧ ತೋಜಿದನ ಒಂದು ನರಮಾಣ್ಯ ಹಕ್ಕಲಿನ ಮೀರ್ದಿನ ಸಂಗತಿ. ಈ ಬಗೆಟ್ ಪೊಲೀಸ್ ಅಧಿಕಾರಿಗಳ ಮಿತ್ತು ಕಾನೂನು ಕ್ರಮ ಅಧ್ಯತನುಡು ಸುರತ್ಕಲ್ ಚೊಕ್ಕಬೊಟ್ಟದ ಜೋಹನ್ ಸಿಕ್ವೇರ ಪನ್ಪುನಾರ್ ಪ್ರಧಾನ ಜಿಲ್ಲಾ ಸೆಷನ್ಸ್ ಕೋರ್ಟ್ ದೂರು ಕೊಡ್ತೀರ. ಇಂಚಿಪ್ಪ ಕುಡ್ಲಡು ಖಾಸಗಿ ಬಸ್ಡ್ ಮುಸ್ಲಿಂ ಜವಂದಿ ವರ್ತಿಗೂ ಹುಸೇನ್ ಪನ್ಪುನಾಯೆ ಲೈಂಗಿಕ ಉಪದ್ರ ಕೊರ್ದಿತ್ತದು ಆ ಆರೋಪಿನ ಪೊಲೀಸ್ ಕಮಿಷನರ್ ಮಾಧ್ಯಮದ ಎದುರು ತೋಜಾದ ಮಾಹಿತಿ ಕೊರಂದುಪ್ಪನಗ ಪೊಲೀಸರ ಬೊಕ್ಕ ಮಾಧ್ಯಮದ ಎದುರುಡೆ ಆ ಜವಂದಿ ಆರೋಪಿನ ಕೆಪ್ಪಿಗ ಹಾಕದಿನ ಸಂಗತಿ ಮಲ್ಯಾವೊಂದುಂಡು ಹೊಸ ತಿರ್ಗಸ್ ಪಡೆಯೊಂದುಂಡು. ಜವಂದಿ ಆರೋಪಿನ ಕೆಪ್ತಂಡೆಗ್ ಪೆಟ್ಟು ಕೊರಿಯರ ಅವಕಾಶ ಮಲ್ತು ಕೊರ್ನ ಪೊಲೀಸ್ ಅಧಿಕಾರಿನ ಮಿತ್ತು ಕಾನೂನು ಕ್ರಮ ದೆತನುಡುಂದು ಸುರತ್ಕಲ್ ಚೊಕ್ಕ ಬೊಟ್ಟುದ ಜೋಹನ್ ಸಿಕ್ವೇರ ಪನ್ಪುನ
ಪನ್ಪುನಾರ್ ಪ್ರಧಾನ ಜಿಲ್ಲಾ ಸೆಷನ್ಸ್ ಕೋರ್ಟ್ಗೂ ದೂರು ಕೊಡ್ತಾರ. ಪೊಲೀಸ್ ಬಂದ ನುಡಿತಿನ ಆರೋಪಿನ ಪೆರೇಡ್ ಮಲ್ತದು ಆಯ್ಗ ಪೆಟ್ಟು ಪಾಡ್ದಿನವು ನರಮಾಣ್ಯ ಹಕ್ಕಲಿನ ಮೀರ್ನಂಚ ಆಪುಂಡು ಇಂದಕ್ಕೆ ಪೊಲೀಸರ ಅವಕಾಶ ಮಲ್ತು ಕೊಡ್ತೀರ. ವಿಡಿಯೋಲ ಮಲ್ತದಿರ ಪೊಲೀಸ್ ಅಧಿಕಾರಿಗಳ ಮಿತ್ತು ಕ್ರಮ ದೆತ್ತೊಂಡ್ಲೆಂದು ಒತ್ತಾಯ ಮಲ್ತದಿರ. ಕೊಣಾಜಡ್ ದಂಚಿಡ್ದು ಪಂಪುವೆಲ್ಲಗ್ ಬರ್ಪುನ ಬಸಟ್ ಆರೋಪಿ ಹುಸೇನ್ ಮುಸ್ಲಿಂ ಜವಂದಿ ವರ್ತಿನ ಮೇಲಗ್ ಕೈ ಪಾಡ್ದು ಉಪದ್ರ ಕೊಡ್ತಿತ್ತೆ. ಆ ವಿಚಾರನು ಜವಂದಿ ಇನ್ಸ್ಟಾಗ್ರಾಮ್ ಪಾಡ್ದು ಅವು ಭಾರಿ ಸುದ್ದಿ ಆದಿತ್ತನ. ಪೊಲೀಸರ ಕೇಸ್ ಪಾಡ್ದು ಆರೋಪಿನ ಬಂಧನ ಮಲ್ತದು ಮಾಧ್ಯಮದ ಎದುರು ಹಾಜರಿ ಮಲ್ಪುನಗ ಪೊಲೀಸರು ಮಾಧ್ಯಮದಾಗ್ಲಿನ ಎದುರೇ ಆರೋಪಿಗ ಜವಂದಿ ಪೆಟ್ಟು ಪಾಡ್ದಿನವು ಇತ್ತ ಕೂಡ ಸುದ್ದಿ ಆವೊಂದುಂಡು. ಬಂಟ್ವಾಳ ತಾಲೂಕುದ ಅನಂತಾಡಿ ಉಳ್ಳಾಲ್ದಿ ವೈದ್ಯನಾಥೇಶ್ವರ ಹೊಸಮ್ಮ ಅನ್ನಪ್ಪ ಪಂಜುರ್ಲಿ ದೈವಸ್ಥಾನ ಬ್ರಹ್ಮವೈದರ್ಕಳ ಗರುಡಿ ಬೊಕ ಪರಿವಾರ ದೈವಲಿನ ಕ್ಷೇತ್ರಡು ಬುಧಾರಮುಟ್ಟ ವರ್ಷಾದಿ ಜಾತ್ರೆ ನಡೆತನ. ಅಂಗಾರೆ ರಾತ್ರೆ ಬೈದಿರ್ಲೆ ನೇಮ ಮಾಣಿಬಾಲೆ ಮಾಯಂದಾಲ್ ನೇಮ ನಡಪಾಯರ. ಊರು ಪರವೂರ ಭಕ್ತರು ನೇಮ ತೂದು ಬೈದರ್ಕಳಿರ್ನ ಇಂಬು ನಟ್ಟೊಂಡೆರ. ಅನಂತಾಡಿ ಉಳ್ಳಾಲ್ದಿ ವೈದ್ಯನಾಥೇಶ್ವರ ಹೊಸಮ್ಮ ಅಣ್ಣಪ್ಪ ಪಂಜುರ್ಲಿ ದೈವಸ್ಥಾನ ಬ್ರಹ್ಮವೈದರ್ಕಳ ಗರೋಡಿ ಬೊಕ್ಕ ಪರಿವಾರ ದೈವಳಿನ ಕ್ಷೇತ್ರ ಬಾಕಿಲಗುತ್ತು ಮುಲ್ಪ ವರ್ಷದ ನೇಮ ಜನವರಿ 29 ಫೆಬ್ರವರಿ 3 ಬುಧವಾರ ಮುಟ್ಟ ನಡೆತದೆ. ಅಂಗಾರೆ ರಾತ್ರೆ ಬೈದೇರ್ಲೆ ನೇಮಗು ಅಟ್ಟಣೆ ಆದಿತ್ತಂಡು ಬೈಯಗ್ ಬಾಕಿಲಗುತ್ತು ಧರ್ಮಚಾವಡಿಡ್ದು ಬೈದೇರ್ಲೆನ ಕಿರುವಾಳು ಜತ್ತಂಡು ರಾತ್ರೆ ಬೈದಿರ್ಲು ಗರಡಿ ಜಪ್ಪುನ ಪೊರ್ಲು ಕೋಟಿ ಚೆನ್ನೈರನ ನೇಮುಡು ವಿಶೇಷವಾದುಂಡು. ಅವೆನ್ನು ತೂಯರೆಂದೆ ಊರು ಪರ ಊರುಳಿನ ಭಕ್ತರು ನೇಮಸುರು ಆಪುನಿಡುದುಂಬೆ ಬತ್ತದು ಅಕ್ಲೆಕ್ಲಿಗೆ ಸರಿಹೊಂದುನ ಜಾಕ್ಲೆಡು ಕುಲ್ಲುದು ಕಣ್ಣದಿಂಚ ನೇಮತುದು ಬೈದಿರ್ಲಿನ ಎಂಬು ನಟ್ಟೊಡ್ವಿರು. ಬೈದೆರ್ಲೆ ನೇಮದ ನಡುಟು ಮಾಣಿಪಾಲೆ ಮಾಯಂತಾಲ್ ಗರಡಿ ಜತ್ತದು ನೇಮ ನಡತ್ತಂಡು. ಬೈದೆರ್ಲೆ ನೇಮದ ಅಕೇರಿಗೂ ಸುರಿಯ ಪಾಡುನ್ನ ಕಟ್ಟಕಟ್ಟಲೆ ಆದು ಭಕ್ತರಿಗೂ ಬೂಲ್ಯ ಪ್ರಸಾದ ಕೊರಿಯರು. ಹೆಚ್ಚಿನಕ್ಲು ರಾತ್ರಿಡ್ದು ಕಾಂಡೆ ಮುಟ್ಟ ನೇಮ ತೂಪೆರು. ಅವು ಸಾಧ್ಯದ ಅಂತಿನಕ್ಲು ಪರಕೆ ಪಾಡ್ದು ಬೈದೆರ್ಲೆ ಗರಡಿ ಜಪ್ಪುನ ತೂತು ಬೂಲ್ಯ ಪ್ರಸಾದದ ತಂದು ಪೋಪೆರು. ಬಾಕಿಲಗುತ್ತು ಗರುಡಿದ ಆಡಳಿತ ಗುರ್ಕಾರ್ಯರು ವಸಂತ ಪೂಜಾರಿ ಬಾಕಿಲಗುತ್ತು ಮರಿಯಾದಿ ಗುರ್ಕಾರ್ಲಾದುಪ್ಪುನ ಚಿತ್ತರಂಜನ್ ಕಂಕಣಡಿ ಗರೋಡಿ ಸೇಸಪ್ಪ ಕೋಟೆನ್ ಪಚ್ಚಿನಡ್ಕ ಪ್ರಧಾನ ಸಂಚಾಲಕಿರು ರುಕ್ಮೈ ಪೂಜಾರಿ ಬೊಕ್ಕ ಕೆಟಿ ಸುವರ್ಣೇರು ಅಂಚನೆ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡರು. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿರು. ನರ್ಸಿಂಗ್ ಕಾಲೇಜ್ ಒಂದೇತ ನಲ್ಪ ವಿದ್ಯಾರ್ಥಿಗಳಿಗೂ ಕೊರೋನಾ ಪಾಸಿಟಿವ್. ಉಳ್ಳಾಲ ಅಬ್ಬಕ್ಕ ಸರ್ಕಲ್ದ ನರ್ಸಿಂಗ್ ಕಾಲೇಜ್ ಸೀಲ್ ಡೌನ್. ಕೊರೋನಾ ನಿಯಮ ಪಾಲನೆ ಮಲ್ಪರೆ ಕೇಂದ್ರನ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಕುಂದಾಪುರ ತಾಲೂಕು ಕೋಟ ಪೊಲೀಸ್ ಸ್ಟೇಷನ್ ದ ಪೊಲೀಸರಿಡ್ದು ಪಾಪದ ಅಪ್ಪೆ ಮಗನ ಮೆತ್ತು ದೌರ್ಜನ್ಯ. ಸಾರ್ವಜನಿಕರಿಡ್ದು ಮೌನ ಪ್ರತಿಭಟನೆ.
ಕುಡ್ಲ ರೈಲ್ವೆ ಸ್ಟೇಷನ್ ಬ್ರಹ್ಮಶ್ರೀ ನಾರಾಯಣ ಗುರು ಪುದರ್ ದೀವಡು ಕುಡ್ಲ ವಿಶ್ವವಿದ್ಯಾನಿಲಯ ರಾಣಿ ಅಬ್ಬಕ್ಕ ವಿಶ್ವವಿದ್ಯಾನಿಲಯ ಅವಡು ವಿಧಾನಸಭೆಟ್ ಶಾಸಕರ ಯುಟಿ ಖಾದರ್ ಒತ್ತಾಯ. ತುಳುನಾಡ ಭೂತಾರಾಧನೆ ಅನಂತಾಡಿ ಬಾಕಿಲಕುತ್ತು ಧರ್ಮಚಾವಡಿ ಬ್ರಹ್ಮ ವೈದ್ಯರ್ಗಳ ಗರೋಡಿಡು ಕೋಟಿ ಚೆನ್ನಯ್ಯರು ಮಾಣಿಬಾಲೆ ಮಾಯಂದಾಳು ನೇಮ. ಇಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊನ್ಮೇಲು.